ಅವರಿಬ್ಬರು ಸಂಬಂಧದಲ್ಲಿ ಅತ್ತಿಗೆ ಮೈದುನರಾಗಬೇಕು. ಆದರೆ ಪರಸ್ಪರ ಪ್ರೀತಿಸ್ತಾ ಇದ್ರು. ಮನೆಯವರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ಮೈದುನ ಆಕೆಯ ಫೋಟೋವನ್ನು AI ತಂತ್ರಜ್ಞಾನ ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟ. ಇದರ ಫಲವಾಗಿ ಆಗಿದ್ದು ಆಕೆಯ ಆತ್ಮಹತ್ಯೆ. 2 ಮಕ್ಕಳು ಅನಾಥರಾಗಿದ್ದಾರೆ. ಹಾಗಿದ್ರೆ ಈ ಸ್ಟೋರಿಯನ್ನು ಇಲ್ಲಿದೆ ಒಂದು ಡೀಟೇಲ್ಸ್. ಆರತಿಯನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. ಆರತಿ ಕಾಗವಾಡ ತಾಲೂಕಿನ ಕುಸನಾಳ ಗ್ರಾಮದವಳು. ಇವರಿಬ್ಬರಿಗೂ ಮದುವೆಯಾಗಿ ಆಗಲೇ 7-8 ವರ್ಷ ಕಳೆದಿದೆ. ಅವರಿಬ್ಬರಿಗೂ ಒಂದು ಗಂಡು ಒಂದು ಹೆಣ್ಣು 2 ಮುದ್ದಾದ ಮಕ್ಕಳಿದ್ದಾರೆ. ಆರತಿಯ ಪತಿ ಗೌಂಡಿ ಕೆಲಸ ಅಂತ ಊರೂರು ಅಡ್ಡಾಡ್ತಾ ಇರ್ತಾನೆ. ಇತ್ತ ಪ್ರಶಾಂತನ ಮಡದಿ ಆರತಿಗೆ ಪ್ರಶಾಂತನ ಚಿಕ್ಕಪ್ಪನ ಮಗನೊಂದಿಗೆ ಕದ್ದು ಮುಚ್ಚಿ ಲವ್ ಡವ್ವಿ ಅಂತ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಇವರಿಬ್ಬರ ಕದ್ದು ಮುಚ್ಚಿ ಲವ್ ಕಹಾನಿ ಅದೇಗೋ ಮನೆಯವರಿಗೆ ಗೊತ್ತಾಗಿ ಬಿಡುತ್ತೆ. ಕೂಡಲೇ ಪ್ರಶಾಂತನ ಮನೆಯವರು ಊರ ಹಿರಿಯರನ್ನೆಲ್ಲ ಸೇರಿಸಿ ರಾಜ ಪಂಚಾಯತಿ ಮಾಡಿ ಅವರಿಬ್ಬರಿಗೆ ಬುದ್ಧಿವಾದ ಹೇಳಿ ಇನ್ಮೇಲೆ ಈ ರೀತಿ ಮಾಡಬೇಡಿ ಎಂದು ಹೇಳಿದ್ದಾರೆ. 3-4 ಬಾರಿ ಹಿರಿಯರು ಸೇರಿ ಆರತಿ ಹಾಗೂ ಆರತಿಯ ಪ್ರೇಯಸ್ ಸಾಗರ್ ಲಕ್ಷ್ಮಣ ಕಾಂಬಳಿಗೆ ಬುದ್ಧಿವಾದ ಹೇಳಿದ್ರು. ಆತ ಯಾವುದನ್ನು ತಲೆಗೆ ಹಾಕಿಕೊಂಡಿದ್ದಿಲ್ಲ. ಮೊನ್ನೆ ಸಾಗರ ಕಾಂಬಳೆ ಆರತಿಯೊಂದಿಗಿರುವ ಫೋಟೋವನ್ನ AI ಟೆಕ್ನಾಲಜಿ ಬಳಸಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿ ಬಿಡುತ್ತಿದ್ದಾನೆ. ಇನ್ಸ್ಟಾಗ್ರಾಮ್ ಫೋಟೋ ನೋಡಿದ ಗ್ರಾಮದ ಕೆಲವು ಯುವಕರು ಆರತಿಯ ಪತಿಗೆ ವಿಷಯ ತಿಳಿಸಿದ್ದಾರೆ. ಕೂಡಲೇ ಆತ ಹಿರಿಯರನ್ನೆಲ್ಲ ಸೇರಿಸಿ ಹೆಂಡತಿಗೆ ಬುದ್ಧಿವಾದ ಹೇಳುವಂತೆ ತಿಳಿಸ್ತಾನೆ. ಹಿರಿಯರು ಸೇರಿ 2 ದಿನ ತವರು ಮನೆಗೆ ಹೋಗಿ ಬಾ ಅಂತ ಆರತಿಯನ್ನು ತನ್ನ ಅಕ್ಕನ ಮನೆಗೆ ಕಳಿಸಿದ್ದಾರೆ. ರಾಯಬಾಗ ತಾಲೂಕಿನ ಬೊಮ್ಮನಾಳ ಗ್ರಾಮದ ತನ್ನ ಅಕ್ಕನ ಮನೆಗೆ ಆರತಿ ಹೋಗಿದ್ದಾಳೆ. ತನ್ನ ಅಕ್ಕನ ಮನೆಗೆ ಬಂದಿದ್ದ ಆರತಿ ಮಧ್ಯಾಹ್ನದವರೆಗೂ ಮನೆಯಲ್ಲೇ ಇದ್ದಿದ್ದಾಳೆ. ಅಕ್ಕನ ಮನೆಯವರು ಕೆಲಸಕ್ಕೆಂದು ಹೊರಗೆ ಹೋಗಿದ್ದಾಗ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ವಿಷಯ ತಿಳಿಯುತ್ತಿದ್ದಂತೆ ಆರತಿ ಪ್ರೇಯಸಿ ಸಾಗರ ಕಾಂಬಳೆ ನಾಪತ್ತೆಯಾಗಿದ್ದಾನೆ. ಈ ಪ್ರಕರಣ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಒಟ್ಟಿನಲ್ಲಿ ಅಕ್ರಮ ಸಂಬಂಧಕ್ಕಾಗಿ ತಾಳಿ ಕಟ್ಟಿದ ಗಂಡ ಹಾಗೂ ತನ್ನೆರಡು ಮಕ್ಕಳಿಗೆ ಮೋಸ ಮಾಡಿ ಆರತಿ ನೇಣು ಹಾಕಿಕೊಂಡಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಅವತ್ತು ನೈಟ್ ರೀ ಜಗಳಾಡ್ಯಾರತ್ತಾಕಿ ಗಂಡ ಮನ್ಯಾಗ ಕಾಲ್ ಮಾಡ್ಯಾರ. ನಮ್ಗೆ ಕಾಲ್ ಮಾಡೋಣ ನಾವು ಹೋಗಿ ಹುಡುಗಿನ ತೊಗೊಂಬಂದಿದ್ದು ರೀ. ಇಲ್ರಿ ಅದು ಚಿಗೋನ್ ಮನೆ ರೀ. ಅದು ಅಂತ ಚಿಗೋನ್ ಮನೆಗೆ ತೊಗೊಂಬಂದಿದ್ದು ರೀ. ಬೆಳಗ್ಗೆ ನೈಟ್ ಎಲ್ಲ ಚಿಗೋನ್ ಮನ್ಯಾಗ ಇದ್ದಳ್ರಿ. ಬೆಳಗ್ಗೆ ಇಲ್ಲಿ ಅವ್ರ ಅಕ್ಕನ ಮನೆ ಐತ್ರಿ. ಅವ್ರ ಅಕ್ಕನ ಮನೆಗೆ ಬೆಳಗ್ಗೆ ಬಂದಾಳ್ರಿ. ಬೆಳಗ್ಗೆ ಬಂದಳು ಜಳಕ ಮಾಡ್ಯಾಳ್ರಿ. ನಾಷ್ಟ ಎಲ್ಲ ತೊಗೊಂಡದಾಳ್ರಿ. ಎಲ್ಲ ಮಾಡಿದಾಳ್ರಿ. ಹುಡುಗರಿಗೆ ಜಳಕ ಎಲ್ಲ ಮಾಡಿಸಿ ಮಲ್ಕೊಂದಾಳ್ರಿ. ಆಕೆ ಮಲ್ಕೊಂಡ್ ನಂತರ ರೀ ನಾವು ಇದನ್ನ ರಾಶಿ ಮಿಷನ್ ಬಂದಿತ್ರಿ. ಅಲ್ಲೆಲ್ಲರೂ ಗೊಂಜಾಳ ತನಿ ಒಡಿಸ್ಬೇಕಂತಂದ ಹಿಂದೆ ಹೋಗಿದ್ದು ರೀ. ಆಕೆಲ್ಲ ನಾರ್ಮಲ್ ತಿರ್ಗಾಡತ್ತಿಳನ ನಮ್ಗೇನು ಸಂಶಯನೇ ಬರ್ಲಿಲ್ರದ. ನಾರ್ಮಲ್ ತಿರ್ಗಾಡತ್ತಾಳ ಅಂತ ನಾವು ಹಿಂಗೆ ಎಲ್ಲರೂ ಆ ಕಡೆ ಇದ್ದೀವ್ರಿ. ಅಂತ ಭಾಳ ಹುಡುಗಿ ಅಳಾಕೈತ್ರಿ. ಅದು ಹುಡುಗಿ ಅಳಾನ ಹುಡುಗಿ ಯಾಕೆ ಅಳಾದೈತಿ ಅಂತಂದು ಸಡನ್ ಆಗಿ ಬಂದು ನೋಡಿವ್ರಿ. ಅನ್ಕ ಕೊಂಡಿ ಹಾಕೊಳ್ಳಿದ್ 1 ಗಂಟೆ ಆಗಿತ್ತು ರೀ ಟೈಮ್. ಮಧ್ಯಾಹ್ನ 1 ಗಂಟೆ ಆಗಿತ್ತು ರೀ. ಅಂತ ಬಂದ ಬಾಗಲ ತರದಿವ್ರಿ. ಕೊಂಡಿ ಇಕ್ಕಿತ್ತು. ಕೊಂಡಿ ಅಂತ ನಮ್ಮ ಮನ್ಯಾಗ ನಮ್ಮ ಬ್ರದರ್ ಬಂದ ಓಡಿಗಿ ಕೊಂಡಿ ತೆಗದ್ರಿ. ಕೊಂಡಿ ತೆಗಿಯೋದಕ್ಕಂದ್ರ ಮ್ಯಾಗ ಇದನ್ನ ಮಾಡಿಲ್ರಿ. ಕೂಸ ಅಳ ಐತ್ರಿ. ಅದರನು ಇವ್ ಹುಡುಗ ಈ ರೀತಿ ಮಾಡಿ ಗೊತ್ತಾಗಣ ಎಲ್ಲರೂ ಕೂಡಿ ರಾಜ್ಯ ಪಂಚಾಯತಿ ಅವ್ರವ್ರ ಮನ್ಯಾಗ ಮಾಡಿದಾರೆ. ಅವ್ರು ತಿಳಿಸಿ ಹೇಳೋದು ಅದು ಇದು ಮಾಡಿದಾರತ್ತಾರೆ. ಆದ್ರೂ ಕೂಡ ಅವ್ನು ಹುಡುಗ ಕೇಳಲಿಲ್ಲ. ಆದ್ರೆ ಅದು ಏನಾಗೈತಿ ನಿನ್ನಿಲ್ಲ ಮೊನ್ನೆ ದಿವ್ಸ ರಾತ್ರಿ ಇವರು ಅವ್ರು ಏನು ಗೊತ್ತಿಲ್ಲ ರೀ. 2-3 ಸರಿ ಆಗಿರ್ಬೇಕ್ರಿ. ಆದ್ರೂ ಈ ಹುಡುಗ ಲಾಸ್ಟ್ಗೆ ಸ್ಟೇಟಸ್ ಇಟ್ಟಂತಾರೆ. ಸ್ಟೇಟಸ್ ಇಟ್ಟ ಬಳಕ ಇವ್ರ ಮನೆಯವ್ರು ಹೋಗಿ ಅವ್ರಿಗೆ ಕೇಳಿದಕ್ಕಾಗಿ ನನ್ಗೆ ಗೊತ್ತಿಲ್ಲ ತಂದಾಡ್ರಿ. ಅಂದಕ್ಕಾಗಿ ಅದ ಇವ ಅವ್ರ ಅಪ್ಪಗದ ಹೇಳುನು ಹಿಂಗೆಲ್ಲ ಹೇಳಿ ಎಲ್ಲ ನ್ಯಾಯ ಮಾಡ್ಯಾರಿ. ನಮ್ಮ ಅಪ್ಪ ಇದ್ದವ ಅವ್ರ ಕಾಕಾಗೆಲ್ಲ ಹೇಳಿದಾನ. ಅವ್ರ ಕಾಕ ಒಂದು ಸ್ವಲ್ಪ ಎಜುಕೇಟೆಡ್ ಅದಾರಿ. ಅವ್ರು ತಿಳ್ಕೊಬೋದು ಅಂತ ನಮ್ಮ ಅಪ್ಪ ಇದ್ದವ ಅವ್ರಿಗೆ ಹೇಳಿದಾನ್ರಿ. ನಾಳೆ ಇದು ಪ್ರಕರಣ ಆಗೋದು ಹಿಂದಿನ ದಿವಸ ನೀ ಬರಬೇಕಾ ಮಂಡೆ ಏನೋ ಅದ್ರ ಕೆಲಸ ಬಿಟ್ಟು ಬರಬೇಕು ಅಂತ ನಮ್ಮ 1 ವರ್ಷ ಇದ್ದ ಕೂಡಲೇ 2ನೇ ವರ್ಷಕ್ಕೆ ಹುಡುಗನ ಹುಡುಗಿ ನಿತ್ತು ಪಡೆ ಹ್ಯಾಂಡ್ ಹೆಚ್ಚಕ್ಕೆ ಮಾತನ್ನ ಹ್ಯಾಂಡ್ಬಿಟ್ಟು ಈಗ ನನ್ನ ಮನಿನ ಮುರ್ತಿರಿ ಇದು ಹೆಂಗೆ ಮಾಡಬೇಕು ಇಲ್ಲ ನನ್ನ ಮಗನ ಮನಿ ನನ್ನ ಮಗ ಊರ್ಲಿ ಹಾಕೋತಾನಲ್ಲ ನೀವು ಬರೋದಿಲ್ಲ ಇಷ್ಟ ಅವರ ಕಾಕ ಅಂತ ಮಾಡಿತ್ತು. ನಮ್ಮ ಕಾಕಗಳು ನಮ್ಮ ಅಪ್ಪಗಳೆಲ್ಲ ಕೂಡ್ಸಿರಿ. ಆಮೇಲೆ ನಿನ್ನೆ ಒಂದು 2 ದಿವಸ ಹಿಂದ್ರಿ ಸ್ಟೇಟಸ್ ಯಾಕೆ ಇಟ್ಟಿತ್ತಂದ ಸ್ಟೇಟಸ್ ಇಟ್ಟಿದ್ರಿ. ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇಟ್ಟಿದ್ರಿ. ಎಡಿಟ್ ಮಾಡಿ ಹಾಕಿದ್ದು ಎಡಿಟ್ ಮಾಡಿ ಹಾಕ್ಯಾನ ಇದು ಇಲ್ಲಿ ಬಂದ